ಅಡಿಯಲ್ಲಿ ವಾಸ ಮಾಡಿ ಮೀನುಗಾರಿಕೆಯನ್ನೇ ನಂಬಿಕೊಂಡು ಜೀವನ ಸಾಗಿಸುವವರು ಮೀನುಗಾರರು. ಸಮುದ್ರ ರಾಜ ಒಲಿದರೆ ಮಾತ್ರ ಬಲೆಗೆ ಮೀನು ಸಿಕ್ಕಿ ಜೀವನದ ಪಯಣ ಸಾಗುತ್ತಾ. ಆದರೆ ಈ ಬಾರಿ ಸಮುದ್ರ ರಾಜ ಮನೆದಿದ್ದಾನೆ. ಮೀನುಗಾರಿಕೆಗೆ ಸಂಕಷ್ಟ ಒದಗಿದ್ದು ಮೀನುಗಾರರು ಸಮುದ್ರ ರಾಜನನ್ನ ಒಲಿಸಿಕೊಳ್ಳಲು ಯಜ್ಞ ಯಾಗದ ಮೊರೆ ಹೋಗಿದ್ದಾರೆ. ಮಲ್ಪೆ ಬೀಚ್ನಲ್ಲಿ ಸಮುದ್ರ ರಾಜನ ಮನವೊಲಿಕೆಗೆ ಲಕ್ಷ್ಮೀನಾರಾಯಣ ಯಜ್ಞ ಸಂಪನ್ನಗೊಂಡಿತು. ಕರಾವಳಿಯಲ್ಲಿ ಮೀನುಗಾರಿಕೆ ಪ್ರಸ್ತುತ ಕಾಲಘಟ್ಟದಲ್ಲಿ ಸಂಕಷ್ಟದಲ್ಲಿದೆ. ಮತ್ಸ್ಯಕ್ಷಾಮ ಎದುರಾಗಿದ್ದು ಮೀನುಗಾರರು ಆತಂಕಗೊಂಡಿದ್ದಾರೆ. ಮೀನುಗಾರರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದು ಋಣ ವಿಮೋಚನಾ ಮಾಡಿಕೊಳ್ಳಲು ಲಕ್ಷ್ಮೀನಾರಾಯಣ ಯಜ್ಞ ನಡೆಸಿದ್ರು. ಮಹರ್ಷಿ ಆನಂದ ಗುರೂಜಿ ಅವರಿಂದ ಮಲ್ಪೆ ಬೀಚ್ನಲ್ಲಿ ಋಣಮೋಚಕ ಮಹಾಮಂತ್ರ ಅನುಷ್ಠಾನ ಸಂಪನ್ನಗೊಂಡಿತು. ಸಮುದ್ರ ರಾಜನಲ್ಲಿರತಕ್ಕಂತಹ ವಿಶೇಷತೆಗಳನ್ನು ಅರಿತು ಪ್ರತಿಯೊಬ್ಬರಿಗೂ ಸಹಿತ ಇರ್ತಕ್ಕಂಥ ದೋಷಗಳು ದೂರವಾಗಲಿ, ಹಾಗೆ ಯಾರೊಬ್ಬರಿಂದ ಅಪೇಕ್ಷೆ ಪಡ್ತಕ್ಕಂಥದ್ದಲ್ಲ, ಎಲ್ಲರೂ ಸಾಮೂಹಿಕವಾಗಿ ಭಾಗವಹಿಸಿ ಇರ್ತಕ್ಕಂಥ ಸಮಸ್ಯೆ ಋಣಬಾಧೆಗಳನ್ನು ಹರಿಸ್ಕೊಂಡು ಒಂದಷ್ಟು ನೆಮ್ಮದಿಯ ಬದುಕನ್ನು ಬದುಕೋಣ ಅನ್ನೋ ಉದ್ದೇಶಪೂರ್ವಕವಾಗಿರ್ತಕ್ಕಂಥದ್ದಿಷ್ಟೇ. ಇದು ಇದರ ಮೂಲ ಅರ್ಥ. ಗೋಧಳಿ ಲಗ್ನದಲ್ಲಿ ಮಲ್ಪೆ ಬೀಚಿನ ಸಮುದ್ರ ತೀರದಲ್ಲಿ ಲಕ್ಷ್ಮೀನಾರಾಯಣ ಯಜ್ಞ ಮತ್ತು ಋಣ ವಿಮೋಚಕ ಮಹಾಮಂತ್ರ ಅನುಷ್ಠಾನದಿಂದ ಖಚಿತ ಫಲ ಲಭಿಸುತ್ತೆ ಅನ್ನೋದು ನಂಬಿಕೆ. ಅದೇ ರೀತಿ ಮಹರ್ಷಿ ಆನಂದ ಗುರೂಜಿ ನಿರ್ದೇಶನದಂತೆ ಸಮುದ್ರ ತೀರದಲ್ಲಿ ಅಶ್ವಪೂಜೆ, ಗಜಪೂಜೆ, ಗೋಪೂಜೆ, ತುಳಸಿ ಪೂಜೆ ನೆರವೇರಿಸಿದ ನಂತರ ಯಜ್ಞವನ್ನ ಪೂರ್ಣಾಹುತಿ ಮಾಡಲಾಯಿತು. ಈ ಕಡಲ ತೀರ ಅತ್ಯಂತ ಪವಿತ್ರವಾದ ಕ್ಷೇತ್ರ. ಕಡಲ ತೀರದಲ್ಲಿ ಮಾಡಿದಂಥ ಯಾವ ಯಜ್ಞಗಳು ಅದು ಸಂಪನ್ನಗೊಳ್ಳುತ್ತದೆ ಮತ್ತು ಪರಿಣಾಮವನ್ನು ಬೀರ್ತದೆ ಎಂಬ ನಂಬಿಕೆ ಭಕ್ತರದು. ಮೀನುಗಾರರು ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರುವುದರಿಂದ ಈ ವರ್ಷ ನಮ್ಮ ಮೀನುಗಾರರಿಗೆ ಅತ್ಯಂತ ಹೊಡೆತ ಬೀಳಲಿಲ್ಲ. ಅದನ್ನು ಮನಗಂಡು ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿ ಅವರು ಈ ಯಜ್ಞವನ್ನು ಆಯೋಜಿಸಿದ್ದಾರೆ. ಸಾಮೂಹಿಕ ಪ್ರಚೆ ನಡೆಸಿ ಮಂತ್ರ ಪಠಣ ಮಾಡಲಾಯಿತು. ವಿವಿಧ ಧಾರ್ಮಿಕ ವಿಧಿವಿಧಾನದ ನಂತರ ಯಾಗ ಸಂಪನ್ನಗೊಂಡಿತು. ವಾರಾಂತ್ಯವಾದ್ದರಿಂದ ಸಹಸ್ರ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಸ್ತಿಕರು ಯಾಗದಲ್ಲಿ ಪಾಲ್ಗೊಂಡ್ರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.